ಇಡೀ ಚಿತ್ರರಂಗವೇ ತುಳು ಚಿತ್ರರಂಗದತ್ತ ಮುಖ ಮಾಡುವಂತೆ ಮಾಡಿದ ಚಿತ್ರ ಯಾವುದು ಅಂತ ಕೇಳಿದ್ರೆ ಅದು ಒನ್ ಅಂಡ್ ಓನ್ಲಿ ಉಮಿಲ್. ರಂಜಿತ್ ಸುವರ್ಣ ನಿರ್ದೇಶನದ ಈ ಚಿತ್ರ ಕೋಸ್ಟಲ್ ವುಡ್ ಮಾತ್ರವಲ್ಲದೆ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಸಂಚಲನವನ್ನೇ ಮೂಡಿಸಿದೆ. ಸೆಪ್ಟೆಂಬರ್ 14, 2018 ಬಿಡುಗಡೆಯಾದ ಉಮಿಲ್ನ ಟೀಸರ್ ಭಾರಿ ಸಂಚಲನವನ್ನೇ ಮೂಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಉಮಿಲ್ನ ಬಗ್ಗೆ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ಬರ್ತಾ ಇದೆ. ರವಿ ಬಸ್ರೂರವರ ಅತ್ಯದ್ಭುತ ಸಂಗೀತದಲ್ಲಿ ಮೂಡಿ ಬಂದ ಉಮಿಲ್ ಚಿತ್ರದ ಟೀಸರ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ನೋಡುಗರಲ್ಲಿ ಕುತೂಹಲವನ್ನು ಮೂಡಿಸುತ್ತೆ. ಜೊತೆಗೆ ಟೀಸರ್ ನಲ್ಲಿರೋ ಡೈಲಾಗ್ನ ತುಣುಕುಗಳು ಚಿತ್ರದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅನ್ನೋ ಸಸ್ಪೆನ್ಸ್ ಕ್ರಿಯೇಟ್ ಮಾಡುತ್ತೆ. ಕೋಸ್ಟಲ್ ವುಡ್ ನ ಮೊಟ್ಟ ಮೊದಲ ಗ್ರಾಫಿಕ್ಸ್ ಚಿತ್ರ ಇದಾಗಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಸುವರ್ಣ ಅವರ ಹಿಂದಿನ ಸಿನಿಮಾ ದೊಂಬರಾಟ 100 ಸೆಂಟರ್ಗಳಲ್ಲಿ ತೆರೆ ಕಾಣೋದ್ರ ಮೂಲಕ ಕೋಸ್ಟಲ್ ವುಡ್ ನಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿತ್ತು. ಈ ಬಾರಿ ಸುವರ್ಣ ಅವರು ತೆರೆಯಲ್ಲಿ ಯಾವ ದಾಖಲೆಯನ್ನು ನಿರ್ಮಿಸುತ್ತಾರೆ ಎಂದು ಕಾದು ನೋಡಬೇಕು. ಹಾಗೆ ಉಮಿಲ್ನ ಟೀಸರ್ ನೀವೇನಾದ್ರೂ ನೋಡದೇ ಇದ್ರೆ ಮಿಸ್ ಮಾಡದೆ PRK ಆಡಿಯೋದಲ್ಲಿ ಹಿಂದೆ ನೋಡಿ ಆನಂದಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.